ಒಂಜಿ ಮಲ್ಲ ಆಶೀರ್ವಾದ ಖಂಡಿತವಾದ ಅವರಿಗೆ ತಿಕ್ಕೋಡು ಮನೆಗೆ ನಮ್ಮ ದೇಶದ ನಮ್ಮ ಗಡಿಗಾರನ ಚುಕ್ಕಿನ ಮಲ್ಲ ಸೇನಾನಿ ಸುಬೇದಾರೆ ನವೀನ್ ಕುಮಾರ್ ತನ್ನ ದುಂಬದ ಮಾನಾದಿಗೆ ಎದ್ದುಕೊಂಡಾರೆ ಕ್ರೀಡಾ ಕ್ಷೇತ್ರದ ಮಲ್ಲ ಸಾಧನೆ ಮಾಡಿದ ಚುಕ್ಕಿನ ನಮ್ಮ ಡೈರೆಕ್ಟರ್ ಅಂತಾರೆ ಸಂಜೀವ ಮಲ್ಲಲ್ಬಾಗ್ ಇದೆ ಸಂಜೀವ ಮಲ್ಲಲ್ಬಾಗ್ ಮೇಲೆ ಮಿತ್ತ ಚಾವಣಿಗೆ ಬಂದಿದೆ ಆ ಮಾನಾದಿಗದ ಪೀಠದ ಆರಂಭ ಅವಳು ಮೇಲಿನ ಮಾನಾದಿಗದ ಓಲಿನೆ ಮೇರಿ ಸಾಂಗೀಸ್ ಕೇರೆ ಓದಲು ಪಡೆದ ಅಭಿನಯಿತವಲ್ಲ ಸಂಜೀವ ಮಲ್ಲಲ್ಬಾಗ್ ಮೇಲಿನ ಮಾನಾದಿಗದ ಮೇಲೆ ಮೇರಿ ಸಾಂಗೀಸ್ ಕೇರೆ ಸೋಲು ಶ್ರೀ ಎಂ ಸಂಜೀವ ಮಲ್ಲಲ್ಬಾಗ್ ಇವರು 10/9/2024 ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿ ನಡೆದ ರಾಜ್ಯ ಮಟ್ಟದ 70-59 ಕೆಜಿ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಇವರು ಕರ್ನಾಟಕ ಕ್ರೀಡಾ ಪೋಷಕ ಅಂಜನೇಯ ಜಿಮ್ನೇರಿಯಂ ಇದರ ಅಜೀವ ಸದಸ್ಯರಾಗಿದ್ದಾರೆ. ಇವರು ರಾಷ್ಟ್ರೀಯ ಪವರ್ ಲಿಫ್ಟಿಂಗ್ ಪ್ರಶಸ್ತಿ ವಿಜೇತ ಸತೀಶ್ ಹಾಗೂ ರಾಷ್ಟ್ರೀಯ ವಿ ಲಕ್ಷ್ಮಣ್ ಅವರಿಂದ ತರಬೇತಿ ಪಡೆದು ಒರಿಸ್ಸಾ, ಕಲ್ಕತ್ತಾ, ಚೆನ್ನೈ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬೆಂಗಳೂರು, ಮುಂತಾದ ರಾಷ್ಟ್ರಗಳಿಗೆ ಇವರ ಕ್ರೀಡಾ ಭವಿಷ್ಯವು ಇನ್ನಷ್ಟು ಉಜ್ವಲವಾಗಿರಲಿ ಎಂದು ಹಾರೈಸುತ್ತಾ ಆರೋಗ್ಯ ಐಶ್ವರ್ಯ ಎಂದು ಪ್ರಾರ್ಥಿಸುತ್ತಾ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತೇವೆ. ಮುಂದಿನ ಸನ್ಮಾನವನ್ನ ಸ್ವೀಕರಿಸುತ್ತವರು ಈಗಾಗಲೇ ಹೇಳಿರುವಾಗೆ ಇವತ್ತಿನ ಸಂಗೀತ ರಸಮಂಜರಿ ಕಾರ್ಯಕ್ರಮದ ಸೆಲೆಬ್ರಿಟಿ ಸಿಂಗರ್ ದೂರದ ಬೆಂಗಳೂರಿನಿಂದ ಬಂದಂತವರು ಲಾಲ್ಬಾಗ್ ಸರ್ಕಲ್ ಶ್ರೀ ಶರತ್ ಅಯ್ಯಪ್ಪ ಇವರನ್ನ ಪ್ರೀತಿಯಿಂದ ಈ ಒಂದು ಸನ್ಮಾನ ಪೀಠಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ಇವತ್ತಿನ ಸೆಲೆಬ್ರಿಟಿ ಸಿಂಗರ್ ಅವರು ಇವರ ಸನ್ಮಾನ ಪತ್ರವನ್ನ ಶ್ರೀಯುತ ಚಂದ್ರಶೇಖರ್ ಮಂಗಳೂರು ಇವರು ವಾಚಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಶರಣ್ ಅಯ್ಯಪ್ಪ ಇವತ್ತಿನ ಸೆಲೆಬ್ರಿಟಿ ಸಿಂಗರ್. ಮಹಾನಗರ ಪಾಲಿಕೆಯ ಮುನಿಸಿಪಲ್ ಎಂಪ್ಲಾಯೀಸ್ ರಿಜಿಸ್ಟರ್ ಹಾಗೂ ಡಾಕ್ಟರ್ ಎಸ್ಪಿಬಿ ಮಂಗಳೂರು ದಸರಾ 2024 ಶರಣ್ ಅಯ್ಯಪ್ಪ ಗಾಯಕ ಹಾಗೂ ಪ್ರದರ್ಶಕ ಇವರಿಗೆ ಅರ್ಪಿಸುವ ಸನ್ಮಾನ. ಇವರು ಹಾಡು ಕನ್ನಡ ಸ್ಪರ್ಧೆಯಲ್ಲಿ 2020ರಲ್ಲಿ ಎದೆತುಂಬಿ ಹಾಡುವಿನ ಸೆಮಿ ಫೈನಲಿಸ್ಟ್. ರಘು ದೀಕ್ಷಿತ್, ಗುರುಕಿರಣ್, ನವೀನ್ ಸಂಜು, ಜೋಗಿ ಸುನೀತಾ, ವೀಣಾ ವರುಣಿ ಇವರ ಲೈವ್ ಸಂಗೀತದಲ್ಲಿ ಪಾಲ್ಗೊಂಡಿರುತ್ತಾರೆ. ಇವರು ಬೆಂಗಳೂರು ಗಣೇಶೋತ್ಸವ, ಯುವ ದಸರಾ ಮೈಸೂರು, ಮಡಿಕೇರಿ ದಸರಾ, ಪುತ್ತೂರು ಉತ್ಸವ, ಪರಶುರಾಮ ಥೀಮ್ ಪಾರ್ಕ್ ಕಾರ್ಕಳ, ಬನ್ಸ್ ಸಂಘ ದುಬೈ ಹಾಗೂ USA ಕೋವಿಡ್ ಸೈಸನ್ ವರ್ಚುವಲ್ ಪ್ಲೇಬ್ಯಾಕ್ ಸಿಂಗರ್ ಕೂಡ ರೀಜನಲ್ ಮೂವೀಸ್ ಹಾಗೂ ಎದುರಿರುವ ಹಾಗೆ ನೀವು ಹಾಗೂ ಹೇ ಪುನೀತ ಎಂಬ ಆಲ್ಬಮ್ ಮೂವಿಗೂ ಸಂಗೀತ ನೀಡಿರುತ್ತಾರೆ. ತಮಗೆ ಶ್ರೀದೇವಿಯು ಐಶ್ವರ್ಯ ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಈ ಸುಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಅಭಿನಂದನಾ ಪತ್ರವನ್ನು ನೀಡಿ ಸನ್ಮಾನಿಸುತ್ತಿದ್ದೇವೆ. ದಿನಾಂಕ 18/10/2024, ಸ್ಥಳ ಲಾಲ್ಬಾಗ್, ಮಂಗಳೂರು. ಕನ್ನಡಕ ದೀಪಿಟಿಗೆ ಟೀಚರ್ ಲಗದು ಜನ ಧನ್ಯವಾದಗಳು. ಪ್ರತಿಭೆ ಈಗ ರಾಜ್ಯ ರಾಷ್ಟ್ರ ಮಟ್ಟಗಳಲ್ಲಿ ಬೆಳಗ್ತಾ ಇರುವಂತಹವರು ಡಾಕ್ಟರ್ ವೈಷ್ಣವಿ ಕಿನಿ. ಎದೆತುಂಬಿ ಆದಿವೇನು ಖ್ಯಾತಿಯ ಡಾಕ್ಟರ್ ವೈಷ್ಣವಿ ಕಿನಿರು ಸನ್ಮಾನ ಪೀಠದಲ್ಲಿ ಅಲಂಕರಿಸಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇವರ ಸಣ್ಣ ಪತ್ರವನ್ನ ಶಾಂತಾ ಶೆಟ್ಟಿ ಅವರು ವಾಚಿಸಬೇಕು ಅಂತ ಟೀಚರ್ ಕುಳ್ದೀವಿ ಜೋಕುಲ್ ಎದುರುಡುಲ್ಲ ಸೊ ನೈಸ್ ಅಕ್ಕ ದಸರಾ ವೈಬ್ಸ್ ಅಂದ್ ಇನಿ ಲಾಸ್ಟ್ ಆತ ಶಾರದೆ ಲಕ್ಕೆರತ ನಮ್ಮ ಕುದ್ರೊಳಿಗ ಅಂಚ ನಿಕಳಲು ಅಂತೆ ಪಾತೆರ್ಗ ಮುಖಾನಿ ರೀಡಿಂಗ್ ಮಾತ್ರ ಎದುರು ತುಯರ ಡಬಲ್ ತೋದು ಮೂಲು ಇಂಚ ರೀಡಿಂಗ್ ಮಾತ್ರ. ಹಾಯ್ ಹಾಯ್ ಜಯ ಶ್ರೀ ಫುಲ್ಲು ಅವರ ಬರ್ಸ ಬರ್ತದಿತ್ತು ಫುಲ್ಲು ಒಮ್ಮೆ ಚಂಡಿ ಈ ಏನಾರು ಏನು ಕೊಟ್ಟು
ಹಾಯ್ ರಡು ಮೂರು ಜನ ನೆಟ್ಟೆ ದಿಕ್ಕಿರು ಹಾಯ್ ಮಂತೆ